ಸಾಸ್ತಾನ ಟೋಲ್ಗೇಟ್ನಲ್ಲಿ ಈ ಹಿಂದೆ ಪತ್ರಕರ್ತರಿಗೆ ನೀಡಲಾಗುತ್ತಿದ್ದ ಶುಲ್ಕ ವಿನಾಯಿತಿಯಲ್ಲಿ ವ್ಯತ್ಯಾಸವಾಗುತ್ತಿದೆ. ಇದರಿಂದ ಪತ್ರಕರ್ತರಿಗೆ ಸಮಸ್ಯೆಯಾಗುತ್ತಿದ್ದು, ಶುಲ್ಕ ವಿನಾಯಿತಿ ಹಿಂದಿನಂತೆ ಮುಂದುವರಿಸಬೇಕು ಎಂದು ಬ್ರಹ್ಮಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾಸ್ತಾನ ಟೋಲ್ ಮುಖ್ಯಸ್ಥರಿಗೆ ಮನವಿ ನೀಡಲಾಗಿದೆ. ಕರ್ನಾಟಕ ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಪಡೆದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧೀನ ಸಂಸ್ಥೆಗಳಾದ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ವಿವಿಧ ತಾಲೂಕು ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘದ ಸದಸ್ಯರು ಪ್ರತಿದಿನ ಸುದ್ದಿ ಸಂಪಾದನೆ, ಪತ್ರಿಕಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಸಾಸ್ತಾನ ಟೋಲ್ಗೇಟ್ ಮೂಲಕ ಉಡುಪಿ ಕುಂದಾಪುರ ಹಾಗೂ ಕುಂದಾಪುರ ಉಡುಪಿ ಮಾರ್ಗವಾಗಿ ಹಲವಾರು ಬಾರಿ ಸಂಚರಿಸಬೇಕಾಗುತ್ತದೆ. ಇವರೆಲ್ಲರಿಗೂ ಹಲವು ವರ್ಷದಿಂದ ಇಲ್ಲಿ ಶುಲ್ಕ ವಿನಾಯಿತಿಯನ್ನ ನೀಡಲಾಗಿತ್ತು. ಆದರೆ ಇದೀಗ ಏಕಾಏಕಿ ಈ ರಿಯಾಯಿತಿಯನ್ನ ರದ್ದುಪಡಿಸಲಾಗಿದೆ ಹಾಗೂ ಸ್ಥಳೀಯ ವರದಿಗಾರರಾದ ಬ್ರಹ್ಮಾವರ ಭಾಗದವರಿಗೂ ಶುಲ್ಕ ಕಡಿತಗೊಳಿಸಲಾಗುತ್ತಿದೆ. ಕೆಲವೊಮ್ಮೆ ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ಬಗ್ಗೆ ಗುರುತು ಚೀಟಿ ತೋರಿಸಿದಾಗ ಶುಲ್ಕರಹಿತ ಪ್ರಯಾಣಕ್ಕೆ ಅವಕಾಶ ನೀಡಿದ್ರೂ 1-2 ಕಿಲೋಮೀಟರ್ ಪ್ರಯಾಣಿಸಿದ ಬಳಿಕ ಶುಲ್ಕ ಕಡಿತವಾದ ಸಂದೇಶ ತಲುಪುತ್ತಿದೆ. ಇದರಿಂದ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಜಿಲ್ಲೆಯಲ್ಲಿ ಕಾರು ಹೊಂದಿರುವ ಪತ್ರಕರ್ತರು ಕೆಲವು ಮಂದಿ ಇದ್ದು, ನಿತ್ಯ ಕಾರಿನಲ್ಲಿ ಪ್ರಯಾಣಿಸುವವರು ಬೆರಳೆಣಿಕೆಯವರು ಮಾತ್ರ. ಪತ್ರಕರ್ತರ ಸಂಘದ ಸದಸ್ಯರಾಗಿರುವ ಅಧಿಕೃತ ಸದಸ್ಯರ ವಿವರದ ಪಟ್ಟಿಯನ್ನ ನಿಮಗೆ ನೀಡಲು ಸಿದ್ಧರಿದ್ದು, ಅಧಿಕೃತ ಸದಸ್ಯರಿಗೆ ಈ ಹಿಂದಿನಂತೆ ಶುಲ್ಕ ವಿನಾಯಿತಿ ನೀಡಬೇಕು ಎಂದು ವಿನಂತಿಸಿದ್ರು. ಹಾಗೂ ವಾರದೊಳಗೆ ಈ ಬಗ್ಗೆ ತಮ್ಮ ತೀರ್ಮಾನವನ್ನ ತಿಳಿಸಬೇಕು. ಶುಲ್ಕ ವಿನಾಯಿತಿ ನೀಡದಿದ್ದರೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವುದಾಗಿ ತಿಳಿಸಿದ್ರು. ಬಟ್ ನಮ್ಮಲ್ಲಿ ಈಗ ಅಂತಂದರೆ ಕೆಲವರು ಉಡುಪಿ ಈಗ ಕುಂದಾಪುರದಿಂದ ಉಡುಪಿ ಆಫೀಸಿಗೆ ಕಲಿಸಿದ್ರು, ಮುನ್ಸಿಪಲ್ ಆಫೀಸಿಗೆ ಕಲಿಸಿದ್ರು. ಹಾಗಾಗಿ ನಮ್ಮ ಉಡುಪಿಯಲ್ಲಿ ಯಾರ್ಯಾರು ಪತ್ರಕರ್ತರ ಸಂಘದಿಂದ ಯಾರು ಅಧಿಕೃತವಾಗಿ ಮೆಂಬರ್ಸ್ ಇರ್ತಾರೆ ಅವ್ರ ಲೀಸ್ಟನ್ನು ನಿಮಗೆ ನಾವು ಕೊಡ್ತೇವೆ. ಆ ಲೀಸ್ಟ್ ಪ್ರಕಾರ ನೀವು ನಮಗೆ ಎಕ್ಸಾಮ್ಷನ್ ಕೊಡ್ತೀವಿ ಅಂತ ಹೇಳಿ ನಾವು ಬ್ರಹ್ಮಾವರ ತಾಲೂಕು ಪತ್ರಕರ್ತರ ನಿಮಗೆ ಬೇರೆ ಅವ್ರು ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ನಮ್ಮಲ್ಲಿ ಎಷ್ಟು ಜನ ರಿಪೋರ್ಟ್ ಇದ್ದಾರೆ ಡಿಸ್ಟ್ರಿಕ್ಟಲ್ಲಿ ಯಾರಿರುವರು ಅವರು ಲೀಸ್ಟ್ ಕೊಡ್ತಾರೆ. ಬ್ರಹ್ಮಾವರ ತಾಲೂಕಲ್ಲಿ ಈ ಸಂದರ್ಭ ಸಾಸ್ತಾನ ಟೋಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯೋಗೀಶ್ ನಾಯರಿ ಅವರಿಗೆ ಬ್ರಹ್ಮಾವರ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಗಾಣಿಗಾಚ್ಲಾಡಿ ಮನವಿಯನ್ನ ಹಸ್ತಾಂತರಿಸಿದ್ರು. ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತೀರ್ಮಾನ ತಿಳಿಸುವುದಾಗಿ ಯೋಗೀಶ್ ಅವರು ಭರವಸೆಯನ್ನ ನೀಡಿದ್ರು. ಬ್ರಹ್ಮಾವರ ಪತ್ರಕರ್ತರ ಸಂಘದ ಚಿತ್ತೂರು ಪ್ರಭಾಕರಾಚಾರ್ಯ, ಮೋಹನ್ ಉಡುಪ, ಶೇಷಗಿರಿ ಭಟ್, ಬಂಡಿಮಠ ಶಿವರಾಮ್ ಆಚಾರ್ಯ, ಪ್ರವೀಣ್ ಮದ್ದೂರು, ರವೀಂದ್ರ ಕೋಟ, ಇಬ್ರಾಹಿಂ ಸಾಹೇಬ್, ಪ್ರವೀಣ್ ಬ್ರಹ್ಮಾವರ, ಹರೀಶ್ ತುಂಗ, ಚಂದ್ರಶೇಖರ್ ಬಿಜಾಡಿ, ನಾಗರಾಜ್ ಚಲ್ತಾರು, ಕೆಚಿ ವೈದ್ಯ, ಗಣೇಶ್ ಸಾಯಬ್ರಕಟ್ಟೆ ಇನ್ನಿತರ ಸದಸ್ಯರು ಮತ್ತು ಕೋಟಾ ಠಾಣಾ ಅಧಿಕಾರಿ ರಾಘವೇಂದ್ರ ಸಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.